ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಚಾವಡಿ ತಮ್ಮನ ಮತ್ತು ಸಂವಾದ ಕಾರ್ಯಕ್ರಮವು ನಗರದ ಊರ್ವ ಸ್ಟೋರ್ನ ತುಳು ಭವನದಲ್ಲಿ ನಡೆಯಿತು. ಮಂಗಳೂರಿನ ಉರ್ವ ಸ್ಟೋರ್ನ ತುಳು ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತುಳುನಾಡಿನಲ್ಲಿದ್ದು ವಿಶೇಷ ಸಾಧನೆ ಮಾಡಿದ ಕುಮಾರ ದರ್ಶನ ಪಾತ್ರಿಯವರಾದ ಮುತ್ತಪ್ಪ ಮೂಲ್ಯ ನೈನಾಡು ಅವರನ್ನು ರಾಷ್ಟ್ರಪತಿ ಪುರಸ್ಕೃತರಾದ ನಿವೃತ್ತ ಮುಖ್ಯ ಶಿಕ್ಷಕರಾದ ಕೆ ರಮೇಶ್ ನಾಯ್ಕ ರಾಯ್ ಅವರು ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಮಾತನಾಡಿದ ತುಳು ಸಂಶೋಧಕರಾದ ಡಾಕ್ಟರ್ ಅಶೋಕ್ ಆಳ್ವ ಅವರು ಮಾತನಾಡಿ, ಜನಪದ ಕಲಾವಿದರನ್ನ ಗುರುತಿಸಿ ಸನ್ಮಾನಿಸುವುದರಿಂದ ಜನಪದ ಅಧ್ಯಯನ ಮಾಡುವವರಿಗೆ ಬಹಳ ಸಂತೋಷದ ವಿಷಯ ಎಂದು ಮುತ್ತಪ್ಪ ಮೂಲ್ಯ ನೈನಾಡು ಅವರು ಸಾಧನೆಯನ್ನು ಬಣ್ಣಿಸಿದರು. ಜನಪದದ ಅಧ್ಯಯನ ಸಂತೋಷ ಖಂಡಿತ ಆನಂದದ ಒಂಜಿ ಸಂತೋಷ ಎಂಕಾತದೆ. ಬಹುಶಃ ಎಂಕ್ ಒಂಜಿ ಗೌರವ ಪಕ್ಕ ಸನ್ಮಾನ ಮಲ್ತಂಡಲ ಆತ ಸನ್ಮಾನ ಖುಷಿ ಆತು ಖುಷಿ ಬೊಕ್ಕ ಹರ್ಷ ಬೊಕ್ಕ ನೆಮ್ಮದಿ ಎಂಕಾತದೆ. ಮುತ್ತಪ್ಪ ಕುಲಾಲಿ ಬೊಕ್ಕ ಎನ್ನ ಸಂಬಂಧ ಕೈನ ಸುಮಾರು 7 ವರ್ಷ ಇಚ್ಚಿ 2014 ಇಸವಿ ಜರ್ಮನಿದ ಊಸ್ಬರ್ಗ್ ಯೂನಿವರ್ಸಿಟಿದ ಇಂಡಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಹೈಡ್. ಅನಂತರ ರಾಷ್ಟ್ರಪತಿ ಪುರಸ್ಕೃತರಾದ ನಿವೃತ್ತ ಮುಖ್ಯ ಶಿಕ್ಷಕರಾದ ಕೆ ರಮೇಶ್ ನಾಯ್ಕ ರಾಯ್ ಮಾತನಾಡಿ, ಸಾಧನೆ ಮಾಡಿದವರನ್ನ ಗುರುತಿಸುವ ಕೆಲಸವನ್ನ ತುಳು ಸಾಹಿತ್ಯ ಅಕಾಡೆಮಿ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಬಂಟ್ವಾಳ ತಾಲೂಕದ ಒಂದು ಗ್ರಾಮೀಣ ಪ್ರದೇಶದ ಕೊಟ್ಟುದು ಸಿರಿ ಆರಾಧನದ ಕುಮಾರ ದರ್ಶನ ಪಾತ್ರೆಯಾದ ಎಲ್ಲ ಗುರುತಿಸುವಂಚಿನ ಒಂದು ಕೆಲಸ ಈ ಅಕಾಡೆಮಿ ಮಂತ್ರಂದಾಂಡ ನಮ್ಮ ಮಾತೆಲ್ಲ ಸಂತೋಷ ಪಡಬೇಕು. ನಾನು ವೇದಿಕೆ ತೂನಗ ಚಂದ್ರ ಸೈಕಲ್ಗೆ ಇದು ವಾವುದಾರ ನಾನು ಪುತ್ತೂರುದಾರ ಮೂಲತಃ ಪುತ್ತೂರುದಾರ ಅಂಡ್ ಬಂಟೋళ్ళు ಭಾರಿ ಸಂಪರ್ಕ ಉಂಟು ಜೇಸಿಡ್ ಬೇತೆ ಬೇತೆ ಸಂಘ ಸಂಸ್ಥೆಗಳು ವಸ್ತು ಕೆಲಸ ಮಾಡ್ತಾನೆ ನಾನು ಬಂಟ್ವಾಳ ದಾಯಂತ ಕೇಂದ್ರ ಬಂದ ಇನ್ನಿತ್ತ ಅಕಾಡೆಮಿದ ಅಧ್ಯಕ್ಷರು ಬಂಟ್ವಾಳದಾರೆ ತಮ್ಮನ ಬಡಿನಾರು ಬಂಟ್ವಾಳದಾರೆ ಎಂಗೆ ಒಂದು ಅವಕಾಶ ಕೊಡ್ತು ನಾನು ಬಂಟ್ವಾಳದಾರೆ. ಇದೇ ವೇಳೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸ್ಸಿ ಭಂಡಾರಿ ಅವರು ಮಾತನಾಡಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ತುಳು ಸಾಹಿತ್ಯ ಅಕಾಡೆಮಿಯಿಂದ ಆಗಬೇಕಾಗಿದೆ. ಅಂತಹ ಕಾರ್ಯಕ್ರಮವನ್ನು ಇದೀಗ ನಡೆಸಿಕೊಂಡು ಬರ್ತಿದ್ದೇವೆ ಎಂದು ಹೇಳಿದರು. ಬೆಳ್ತಂಗಡಿ ಪುತ್ತೂರು ಮಾತತಿಗಟ್ಲ ಸಾಹಿತ್ಯ ಸಮ್ಮೇಳನವನ್ನು ಮಲ್ಪುನೇತ ಮೂಲಕ ಅಲ್ಪ ಬೇತೆ ಬೇತೆ ರಂಗೋಡು ಕೆಲಸ ಮತ್ತೆ ನಂಚಿನಗಳಿಗೆ ನಮ್ಮ ಅಲ್ಪ ಸನ್ಮಾನ ಮಲ್ಪುನಂಚಿನ ಕಾರ್ಯಕ್ರಮ ಮಾಡೋದು ಆ ಪೊರ್ತುಡು ನಮ್ಮ ಸದಸ್ಯರನ್ನೆಲ್ಲ ನಮ್ಮಲ್ಲ ಒಂದು ಆಲೋಚನೆ ಮತ್ತೆ ಬಂದಾಗ ಇಂಚಿನ ಬೇತೆ ಬೇತೆ ಕ್ಷೇತ್ರಗಳು ಕೆಲಸ ಮತ್ತೆ ನಂಚಿನ ವ್ಯಕ್ತಿಗಳು ಮಸ್ತ್ ಜನ ಉಳ್ಳರು ಅಂಚಿನತ್ಲೇನು ನಮ್ಮ ದಾಯಿ ನಮ್ಮ ಚಾವಡಿ ತಪ್ಪಾಗಿ ಅಟ್ಲೇ ನಿಮಗೆ ಗೌರವಿಸುವಂಚಿನ ಕೆಲಸ ದಾಯಿ ಮಲ್ಪರಬಲ್ಲಿ ಪಂಪುರಂಚಿನ ಎಂಕೆಲ್ಲ ಮಾತ ಸದಸ್ಯರನ್ನ ನನ್ನ ಅಭಿಪ್ರಾಯದ ಬಿತ್ತು ಈ ಕಾರ್ಯಕ್ರಮ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಗೋಪಾಲ ಅಂಚನ್, ರಿಜಿಸ್ಟರ್ ಚಂದ್ರಹಾಸ ರೈವಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಯ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.